ತುಳುನಾಡ ತುಡರ್ ಎಂಬ ಸಂಸ್ಥೆಯ ಪ್ರತಿನಿಧಿಗಳಾಗಿ ನಾವು ಇಂದು ಇಲ್ಲಿ ತಮ್ಮ ಮುಂದೆ ಈ ಪತ್ರಿಕಾಗೋಷ್ಠಿಯಲ್ಲಿದ್ದೇವೆ. ಪ್ರಥಮವಾಗಿ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದಂತಹ ಶ್ರೀಮತಿ ನಯನ ಕೋಟ್ಯಾರವರು, ನಮಗೆ ಸರ್ವವಿಧದಲ್ಲಿಯೂ ಸಹಕಾರವನ್ನು ನೀಡುತ್ತಿರುವಂತಹ ಪ್ರೊಫೆಸರ್ ಭಾಸ್ಕರ್ ರೈ ಕುಪ್ಪಳ್ಳಿಯವರು ಇನ್ನೊಂದೆರಡು ನಿಮಿಷಗಳಲ್ಲಿ ಇಲ್ಲಿ ಬಂದು ನಮ್ಮನ್ನು ಸೇರಲಿಕ್ಕಿದ್ದಾರೆ. ನಾನು ತುಳುನಾಡ ತುಡರ್ ಸಂಸ್ಥೆಯ ಓರ್ವ ಸದಸ್ಯ ರಾಧಾಕೃಷ್ಣ ರೈ ನುಡಿಯಾಲು ಹಾಗೂ ನಮ್ಮ ಇನ್ನೋರ್ವ ಸದಸ್ಯರಾದಂತಹ ಶ್ರೀಯುತ ರಾಕೇಶ್ ಶೆಟ್ಟಿಯವರು. ನಾವು ಈ ಪತ್ರಿಕಾಗೋಷ್ಠಿಯನ್ನ ಇಂದು ಇಲ್ಲಿ ಹಮ್ಮಿಕೊಳ್ಳುವ ಮುಖ್ಯ ಉದ್ದೇಶ ಅಂದರೆ, ತುಳುನಾಡ ತುಡರ್ ಸಂಸ್ಥೆಯು ಸರಿಸುಮಾರು 4 ವರ್ಷಗಳ ಹಿಂದೆ ತುಳು ಭಾಷೆ, ತುಳು ಆಚರಣೆ ಹಾಗೂ ಆರಾಧನಾ ಪದ್ಧತಿಗಳ ಕುರಿತು ಯಾವ ವಿಷಯಗಳು ತಿಳಿಯದ ಇಂದಿನ ಪೀಳಿಗೆಗೆ ಆ ವಿಷಯಗಳನ್ನ ಒಂದಷ್ಟು ಅರಿವು ಮಾಡಿಸಬೇಕು ಎನ್ನುವ ಉದ್ದೇಶದಿಂದ 4 ವರ್ಷಗಳ ಹಿಂದೆ ಪ್ರಾರಂಭಗೊಂಡ ಸಂಸ್ಥೆ ತುಳುನಾಡ ತುಡರ್. ಈ ತುಳುನಾಡ ತುಡರ ಸಂಸ್ಥೆಯು ಯಾರು ಪ್ರಸಿದ್ಧ ಸಾಹಿತಿ ವಿಮರ್ಶಕರಿಂದ ಅಥವಾ ತಿಳಿದವರಿಂದ ಪ್ರಾರಂಭವಾದದ್ದಲ್ಲ. ಯುವ ಮನಸ್ಸುಗಳು, ಕೇವಲ ಒಂದು 20ರಿಂದ 22-25 ವರ್ಷದೊಳಗಿನ ಯುವ ಮನಸ್ಸುಗಳು ಸೇರಿಕೊಂಡು ಕಟ್ಟಿದ ತಂಡ. ಈ ತಂಡದ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಕ್ಕೆ ಅವರು ಬಯಸಿದ್ರು. ಆ ರೀತಿಯಾಗಿ ತುಳು ಲಿಪಿಗಳ ಕಲಿಕೆಯ ಕಾರ್ಯಾಗಾರಗಳು, ಸಾಮಾಜಿಕ ಕ್ಷೇತ್ರಗಳಲ್ಲಿ ತಮ್ಮಿಂದಾಗುವಂತಹ ಸೇವೆಯನ್ನು ಸಲ್ಲಿಸುವುದಕ್ಕೆ ಶ್ರಮದಾನ, ಕರಸೇವೆ ಹಾಗೂ ಬೀಚ್ ಹಾಗೂ ಇನ್ನಿತರ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ, ಇವುಗಳ ಕುರಿತು ಕೂಡ ತುಳುನಾಡ ತುಡರ್ ಸಂಸ್ಥೆಯ ಸದಸ್ಯರು ಶ್ರಮಿಸಿದ್ದಾರೆ. ಆ ನಂತರ ಸಾಹಿತ್ಯ ಮತ್ತು ಸಂಸ್ಕೃತಿಗಳ ಕಡೆಗೆ ಒಲವನ್ನು ಹೊಂದಿದ ಈ ತುಳುನಾಡ ತುಡರ್ ಸಂಸ್ಥೆಯು ನಾಟಕಗಳ ಪ್ರದರ್ಶನದ ಕುರಿತು ಗಮನ ಹರಿಸಿ ಪ್ರಥಮವಾಗಿ ಸದಸ್ಯರೇ ತುಳುನಾಡ ಸಿರಿ ಎಂಬ ನಮ್ಮ ತುಳು ಜಾನಪದ ಕಥನವನ್ನ ನಾಟಕ ರೂಪಕ್ಕೆ ಅಳವಡಿಸಿ ಅವನ್ನ ಆಡಿ ತೋರಿಸಿದ್ದಾರೆ. ತಮ್ಮ ಇತಿಮಿತಿಯೊಳಗೆ ಆಡಿ ತೋರಿಸಿದ್ರು ಕೂಡ ಆ ನಾಟಕ ಅತ್ಯಂತ ಯಶಸ್ವಿಯಾಗಿ ಜನರನ್ನ ತಲುಪಿತ್ತು. ಜನರಿಂದ ಪ್ರಶಂಸೆಗೊಳಪಟ್ಟ ತುಳುನಾಡ ಸಿರಿ ನಾಟಕವನ್ನು ವೀಕ್ಷಿಸಿದಂತಹ ಖ್ಯಾತ ಸಾಹಿತಿ, ತುಳು ವಿದ್ವಾಂಸ ಶ್ರೀಯುತ ಕದ್ರಿ ನವನೀತ್ ಶೆಟ್ಟಿಯವರು ಈ ಮಕ್ಕಳ ತಂಡದಿಂದಲೇ ತಮ್ಮ ಒಂದು ಅತ್ಯುತ್ತಮ ರಚನೆಯಾದಂತಹ ಶ್ರೀ ಮಾರಿಯಮ್ಮ ನಾಟಕವನ್ನ ಆಡಿಸುವುದಕ್ಕೆ ಅನುಮತಿಯನ್ನ ನೀಡಿದರು. ಶ್ರೀಮತಿ ನಯನ ಕೋಟ್ಯಾರವರ ನಿರ್ದೇಶನ ಹಾಗೂ ಕದ್ರಿ ನವನೀತ್ ಶೆಟ್ಟಿಯವರ ರಚನೆಯೊಂದಿಗೆ ಪ್ರದರ್ಶಿಸಲ್ಪಟ್ಟಂತಹ ಮಾರಿಯಮ್ಮ ನಾಟಕವು ಅತ್ಯಪೂರ್ವವಾಗಿ ಎಲ್ಲ ಕಲಾಭಿಮಾನಿ ಬಂಧುಗಳನ್ನ ಆಕರ್ಷಿಸಿ ಅವರ ಪ್ರಶಂಸೆಯನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು. ಆ ನಂತರ ಅದೇ ಕದ್ರಿ ನವನೀತ್ ಶೆಟ್ಟಿಯವರ ಮಹಿಮೆದ ಫಲ್ಗುಣಿ, ಶಿರಡಿ ಬಾಬಾ ಸಾಯಿನಾಥ ಎಂಬ ನಾಟಕಗಳನ್ನು ಕೂಡ ಇಲ್ಲಿಯವರೆಗೆ ಆಡಿ ತೋರಿಸಿದ್ದೇವೆ. ಇದೀಗ ನಮ್ಮ 5ನೇ ಕಲಾಕಾಣಿಕೆಯಾಗಿ ಶ್ರೀಯುತ ಗಂಗಾಧರ್ ಕಿರೋಡಿಯನ್ರವರ ದೈವದ ಮೂಲ್ಯ ಎಂಬ ಈ ತುಳು ನಾಟಕವನ್ನ ನಮ್ಮದೇ ತಂಡದ ಕಲಾವಿದರು ಪ್ರದರ್ಶಿಸುವುದಕ್ಕೆ ಸಜ್ಜಾಗಿದ್ದೇವೆ. ಈ ಪ್ರದರ್ಶನ ನಾಡಿದ್ದು ಸೆಪ್ಟೆಂಬರ್ 2ರಂದು ಮಂಗಳೂರಿನ ಪುರಭವನದಲ್ಲಿ ಪ್ರಪ್ರಥಮ ಬಾರಿಗೆ ಸಾರ್ವಜನಿಕವಾಗಿ ಉಚಿತ ಪ್ರವೇಶದೊಂದಿಗೆ ಪ್ರದರ್ಶನಗೊಳ್ಳಲಿದೆ. ಅವುಗಳನ್ನು ತಮ್ಮ ಮುಂದೆ ಹೇಳಲಿಕ್ಕಿದ್ದಾರೆ ನಮ್ಮ ಹಿತೈಷಿಗಳಾದಂತಹ ಪ್ರೊಫೆಸರ್ ಭಾಸ್ಕರ್ ರೈ ಕುಪ್ಪಳ್ಳಿಯವರು. ವಂದನೆ. ಬಂಧುಗಳೇ, ತುಳುನಾಡ ತುಡರ್ ಎನ್ನುವಂತಹ ಒಂದು ಸಂಸ್ಥೆ ಕಳೆದ 4 ವರ್ಷಗಳಿಂದ ತುಳುನಾಡು ಸಂಸ್ಕೃತಿ ಮತ್ತು ತುಳುನಾಡಿನ ಜಾನಪದ ವಿಚಾರಗಳ ಬಗ್ಗೆ ಬಹಳಷ್ಟು ಕೆಲಸಗಳನ್ನು ಮಾಡ್ತಾ ಇದೆ. ವಿಶೇಷವಾಗಿ ಎಳೆಯರು, ಮಹಿಳೆಯರು ಮತ್ತು ಉತ್ಸಾಹಿ ತರುಣರನ್ನು ಒಳಗೊಂಡಿರ್ತಕ್ಕಂಥ ಒಂದು ಸಂಘಟನೆ. ಅವರ ಪ್ರತಿ ವರ್ಷದ ಕಾರ್ಯಕ್ರಮಕ್ಕೆ ಕೂಡ ನಾನು ಹೋಗ್ತಾ ಇದ್ದೆ. ಶಕ್ತಿನಗರದಲ್ಲಿ ಅದು ಉದ್ಘಾಟನೆಯಾಗಿ ಅಲ್ಲಿ ಸತ್ಯದ ಸಿರಿ ನಾಟಕದ ಮೂಲಕ ಅದು ಆರಂಭ ಆಗಿದೆ. ವಿಶೇಷವಾಗಿ ತುಳುನಾಡಿನಲ್ಲಿ ನಡೆದಂತಹ ಜಾನಪದ ಕಥಾನಕಗಳನ್ನು ಒಳಗೊಂಡಿರತಕ್ಕಂತಹ ನಾಟಕಗಳನ್ನೇ ತುಳುವಿನಲ್ಲಿ ಅವರು ಅಭಿನಯಿಸುವಂಥದ್ದು. ಒಳ್ಳೆಯ ಒಂದು ರಂಗ ತಾಲೀಮು ಮಾಡಿಕೊಂಡು ಪರ್ಫೆಕ್ಟಾಗಿ ಒಂದು ಕಾರ್ಯಕ್ರಮವನ್ನು ನೀಡುವಂತಹ ಒಂದು ಶಿಸ್ತು ಈ ತಂಡಕ್ಕೆ ಇರುವಂಥದ್ದು ಬಹಳ ಮುಖ್ಯವಾಗಿ ನಾನು ಗಮನಿಸಿರುವಂಥದ್ದು. ಈಗ ಪ್ರತಿ ವರ್ಷ ಕೂಡ ಒಂದೊಂದು ಕಲಾಕಾಣಿಕೆಯನ್ನು 4 ವರ್ಷಗಳಿಂದ ಕೊಡ್ತಾ ಇದ್ದಾರೆ. ಈ ವರ್ಷ ಈಗ ರಾಧಾಕೃಷ್ಣ ಅವರು ಹೇಳಿದ ಹಾಗೆ ಈ ಒಂದು ತುಳುನಾಡಿನ
ನಮ್ಮ ಪುತ್ತೂರು ಸೀಮೆಯಲ್ಲಿ ನಡೆದಂತಹ ಒಂದು ಘಟನೆ, ಅದನ್ನು ಆಧರಿಸಿದಂತಹ ಒಂದು ಕಥೆ. ಅದು ಪರತಿ ಮಂಗಣೆ ಅಂತ ಒಂದು ಪಾಡ್ದಾನ. ಸುಮಾರು 450 ವರ್ಷಗಳ ಹಿಂದೆ ನಮ್ಮ ಊರಿನಲ್ಲೇ ನಡೆದಿರ್ತಕ್ಕಂಥದ್ದು. ಇರ್ದೆಬೆಟ್ಟಂಪಾಡಿ ಅಂತ ಹೇಳಿ ಅವಳಿ ಗ್ರಾಮ ಇದೆ. ಅಲ್ಲಿ ಇರ್ದೆಯಲ್ಲಿ ನಮ್ಮ ಬಾಲಿವುಡ್ ಗುತ್ತು ಮನೆತನ ಇದ್ದರೆ, ಬೆಟ್ಟಂಪಾಡಿ ಗುತ್ತು ಮನೆತನ ಮತ್ತು ಬೆಟ್ಟಂಪಾಡಿ ಬೀಡು ಬಲ್ಲಾಳರ ಒಂದು ಮನೆತನ ಇದೆ. ಅವರ ಸಂದರ್ಭದಲ್ಲಿ ನಡೆದಂತಹ ಒಂದು ಘಟನೆ ಅದು ಪರತಿ ಮಂಗಣೆ ಎನ್ನುವಂತಹ ಒಂದು ಪಾಠದ ಮುಖಾಂತರವಾಗಿ ಜನಜನಿತವಾಗಿದೆ. ನಮ್ಮ ತಾಯಿಯವರು ನಾವೆಲ್ಲ ಸಣ್ಣದಿರುವಾಗ ಅದನ್ನು ಹೇಳ್ತಾ ಇದ್ರು, ಕಗ್ಗೊಲೆ ಬತ್ತು ಚಾವಡಿ ಬತ್ತು ಪರತಿ ಮಂಗಣೆ ಅಂತ. ಅಂದರೆ ಆ ಬೀಡಿನ ಬಳ್ಳಾರ ಒಂದು ಪರವರ ಹೆಣ್ಣನ್ನು ಕಾಮಿಸಿರ್ತಾನೆ. ಅವಳನ್ನು ಹೇಗಾದರೂ ತನ್ನ ಮುಷ್ಟಿಯಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳಿ ಅಕಾಲದಲ್ಲಿ ಒಂದು ದೈವಕ್ಕೆ ನೇಮ ಕೊಡುವಂಥ ಒಂದು ವ್ಯವಸ್ಥೆ ಮಾಡ್ತಾನೆ. ಹೊಸಪ್ಪೆ ದೈವ ಅಂತದ್ದು. ಅವಳ ಗಂಡನನ್ನು ಕರೀತಾನೆ. ಗಂಡ ಗಗರದ ಹೆಚ್ಚಾಗಿ ಎದ್ದು ನಿಂತಾಗ ಮಾಳಿಗೆಗೆ ಹೋಗಿ ಕೋವಿಯಿಂದ ಗುಂಡು ಹಾಕಿ ಗಂಡನನ್ನು ಕೊಡ್ತಾನೆ. ಅಲ್ಲೇ ತೆಂಬರೆ ಬಡಿಯುತ್ತಾ ಈ ಪರತಿ ಮಂಗಣೆ ಇರ್ತಾಳೆ. ಆಮೇಲೆ ಕೆಳಗೆ ಬಂದು ಅವಳನ್ನು ಚಾವಡಿಗೆ ಕರೆಯುವಂಥ ಒಂದಿದ್ದು. ಅದಕ್ಕೆ ಅವಳು ಕಂಡೀಷನ್ ಆಗ್ತಾಳೆ, ಹೇಗೂ ಇನ್ನು ನನಗೆ ಬದುಕಿಲ್ಲ, ಹಾಗಾಗಿ ಇವನನ್ನು ನಾಶ ಮಾಡಬೇಕು ಅನ್ನೋ ಉದ್ದೇಶ ಅವಳಿಗೆ. ಒಬ್ಬ ಪತಿವ್ರತೆ ಹೆಣ್ಣನ್ನು ಈ ರೀತಿ ಕಾಮಿಸಿ ಅವಳ ಸಂಸಾರವನ್ನೇ ನಾಶ ಮಾಡಿದ್ರಲ್ಲ, ಅದಕ್ಕೆ ಕಂಡೀಷನ್ ಆಗ್ತಾಳೆ ಅವಳು. ಕಂಕಳೆ ಪತ್ತೋಳು ಚಾವಡಿ ಪಟ್ಟೋಳು ಬಂಡ ಎನ್ನ ಬರೋದು ಕಂದಚಂದನದ ಕಾಟ ಸೇರವಳು ಒಂದೊಂದೇ ಕಂಡೀಷನ್ ಆಗ್ತಾಳೆ. ಅದು ಮಾಡಿಸ್ತಾನೆ. ಆಗ ಅಟ್ಟೋಡಿದ್ರ ಅರಿತ ಮುಡಿನ ಪುರಹ ಅಂತದ್ದು ಕಾಟು ಮಾಡುವುದು. ಹಾಗೆ ಏನು ಬಳ್ಳಾರನ ಸರ್ವಸ್ವ ಉಂಟು ಅದೆಲ್ಲವನ್ನು ಆ ಚಿತೆಯ ಮೇಲೆ ಒಂದೊಂದಾಗಿ ಹಾಕಿಸ್ತಾಳೆ. ಬೆಳ್ಳಿ ಬಂಗಾರ ಇರ್ಬೋದು, ಅಲ್ಲಿರೋ ದನಕನಕ ಇರ್ಬೋದು, ಎಲ್ಲವನ್ನು ಕೂಡ. ಅದಾದ ಮೇಲೆ ಕೊನೆಗೆ ಅವಳೇ ಹೋಗಿ ಸಹಗಮನ ಮಾಡಿಬಿಡ್ತಾಳೆ ಪರವನ ಚಿತೆಯಲ್ಲಿ. ಇದನ್ನು ನೋಡಿ ಬಳ್ಳಾರ ಹುಚ್ಚನ ಹಾಗೆ ಆಗ್ತಾನೆ ಅಂತ ಒಂದು ಕಥೆ. ಅದನ್ನು ಆ ಭಾಗದಲ್ಲಿ ನಾವೆಲ್ಲ ಹೇಳ್ತಾ ಇರಲಿಲ್ಲ, ಯಾಕಂದರೆ ಅವರ ಮನೆತನದವರು ಈಗಲೂ ಕೂಡ ಇದ್ದಾರೆ. ಆದರೆ ಅದು ಜನಜನಿತವಾಗಿ ಅದು ಕಥೆ ಒಂದು ಜಾನಪದ ಪಾಡ್ದನವಾಗಿ ಅದು ಇದ್ದು, ನಮ್ಮ BK ಗಂಗಾಧರ ಕಿರುಡಿಯನವರು ತುಳುನಾಡಿನಲ್ಲಿ ಒಳ್ಳೆಯ ನಾಟಕಕಾರರು ಮತ್ತು ರಂಗವಿನ್ಯಾಸಕಾರರು. ಅವರು ಅದನ್ನು ನಾಟಕ ರೂಪದಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ಕೂಡ ನನ್ನ ಜೊತೆ ಅವರು ಚರ್ಚೆ ಮಾಡಿದರು. ನಮ್ಮ ಮನೆ ಹತ್ತಿರ ಅವರು ಇರುವಂಥದ್ದು. ಆಗ ಅವರು ಹೇಳಿದಾಗೆ ಅದಕ್ಕೆ ನಾನು ಪದ್ಯ ರಚನೆಯನ್ನು ಆ ಕಾಲಕ್ಕೆ ಮಾಡಿದ್ದೆ. ನಾಟಕದ ಪ್ರದರ್ಶನಗಳಲ್ಲಿ ಆ ಪದ್ಯವೇ ಬಳಕೆಯಲ್ಲಿತ್ತು. ಆಮೇಲೆ ಅವರು ಚಂದ್ರಶೇಖರ ಮಾಡರ ಜೊತೆಯಲ್ಲಿ ಮಾಡಿದಂತಹ ನೇಮದ ಮೂಲ್ಯ ಎನ್ನುವಂಥ ಸಿನಿಮಾ, ಅದಕ್ಕೆ ಪದ್ಯ ರಚನೆ ಬೇರೆ ಇತ್ತು, ಕಥೆ ಅದೇ ಕಥೆಯನ್ನು ಅವರು ದೃಶ್ಯರೂಪಕವಾಗಿ ಮಾಡಿದ್ದು. ಭಾಳ ಚೆನ್ನಾಗಿ ಅದು ಬಂತು. ಅದೊಂದು ಕಲಾತ್ಮಕ ಚಿತ್ರವಾಗಿ ಬಂದು ಅದಕ್ಕೆ ಪ್ರಶಸ್ತಿ ಕೂಡ ಬಂದಿದೆ. ಈಗ ಅದನ್ನು ಮತ್ತೆ ರಂಗಭೂಮಿಗೆ ಎಳೆಯ ತಲೆಮಾರಿನ ಮೂಲಕ ಪ್ರಸ್ತುತಪಡಿಸುವಂತಹ ಪ್ರಯತ್ನವನ್ನು ಈ ತುಡಾರು ಕೈಗೆತ್ತಿಕೊಂಡಿದೆ. ಉತ್ಸಾಹಿ ನಯನ ಕೋಟ್ಯಾನವರ ಒಂದು ನಿರ್ದೇಶನದಲ್ಲಿ ಬಹಳ ಒಳ್ಳೆಯ ಒಂದು ಕಲಾವಿದರ ತಂಡ ಇದೆ. ಕೆಲವರು ಸ್ಟೂಡೆಂಟ್ಸ್ಗಳೇ ಇದ್ದಾರೆ ಅದರಲ್ಲಿ. ಆದರೆ ಇದು ಬಹಳ ಸಂತೋಷದ ವಿಷಯ, ಯಾಕಂದರೆ ತುಳುನಾಡಿನ ಸಂಸ್ಕೃತಿ ಮತ್ತು ಭಾಷೆ ಇದನ್ನು ಮುಂದಿನ ಜನಾಂಗ ಪ್ರಸಾರ ಮಾಡುವಂಥ ಕೆಲಸ ಮಾಡ್ತಾ ಇರುವಂಥದ್ದು. ತುಳು ಭಾಷೆಗೂ ನಮ್ಮ ನಾಡಿನ ಸಂಸ್ಕೃತಿಗೆ ಒಂದು ದೊಡ್ಡ ಕೊಡುಗೆ ಅಂತ ನನಗಂತೂ ಅನಿಸಿತು. ಹಾಗಾಗಿ ಈ ಸಲ ಸ್ವಲ್ಪ ಬದಲಾವಣೆಯನ್ನು ಮಾಡಿದ್ದಾರೆ, ಹೊಸ ದೃಶ್ಯ ಸಂಯೋಜನೆಗಳನ್ನು ಮಾಡಿದ್ದಾರೆ. ರಂಗಭೂಮಿಯ ಎಲ್ಲ ಸಾಧ್ಯತೆಗಳನ್ನು ಬಳಸಿಕೊಂಡು ಅದು ಪ್ರದರ್ಶನ ಆಗುವಂಥದ್ದು. ಈಗಾಗಲೇ ತುಂಬ ರಿಯಾಸಗಳನ್ನು ಕೂಡ ಅವರು ಮಾಡಿದ್ದಾರೆ. ಈಗ ಮತ್ತೆ ನನ್ನದೇ ಕೆಲವು ಹಾಡುಗಳನ್ನು ಮತ್ತು ಗಂಗಾಧರ ಕಿರುಡಿಯವರು ಕೂಡ ಒಂದು 2 ಹಾಡುಗಳನ್ನು ಬರೆದಿದ್ದಾರೆ, ಅದನ್ನೇ ಅಳವಡಿಸಿಕೊಂಡಿದ್ದಾರೆ. ಈಗ ನಾಡಿದ್ದು ಏನು ಕೆಲವೇ ದಿವಸ ಇರುವಂಥದ್ದು 2ನೇ ತಾರೀಕಿಗೆ ಅದು ಮಂಗಳೂರು ಪುರಭವನದಲ್ಲಿ ಪ್ರದರ್ಶನ ಆಗುವಂಥದ್ದು. ಒಳ್ಳೆಯ ಒಂದು ಕಥಾವಸ್ತು ಮತ್ತು ಒಂದು ರೀತಿಯಲ್ಲಿ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವಂಥದ್ದು ಕೂಡ. ಎಷ್ಟೇ ದೊಡ್ಡವರಾಗಿದ್ದರೂ ಕೂಡ ಅವರು ಅಡ್ಡಹಾದಿಯನ್ನು ಇಳಿದರೆ ಅವರಿಗೆ ಉಳಿಗಾಲ ಇಲ್ಲ ಎನ್ನುವುದನ್ನು ಸಮಾಜಕ್ಕೆ ತೋರಿಸುವಂಥ ಒಂದು ಕಥಾವಸ್ತುವನ್ನು ಒಳಗೊಂಡಿರುವಂಥದ್ದು. ಉತ್ಸಾಹದಿಂದ ಅದನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಹಾಗಾಗಿ ಈ ಕಾರ್ಯಕ್ರಮ ಹೆಚ್ಚು ಜನರನ್ನು ಮುಟ್ಟಬೇಕು ಮತ್ತು ನಮ್ಮ ಸಂಸ್ಕೃತಿಯ ಬಗ್ಗೆ ಮತ್ತು ಈ ಒಂದು ಕಲಾತಂಡದ ಒಂದು ನಿರ್ವಹಣೆಯ ಬಗ್ಗೆ ಹೆಚ್ಚಿನ ಒಂದು ಪ್ರೋತ್ಸಾಹ ಸಮಾಜದ ಸಿಗಬೇಕು ಎನ್ನುವ ಕಾರಣಕ್ಕೆ ಬೇಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಲಾಭಿಮಾನಿಗಳು ಸಂಸ್ಕೃತಿ ಪ್ರಿಯರು ಬಂದು ಸಹಕಾರ ಮಾಡಬೇಕು ಎನ್ನುವಂಥ ಕೋರಿಕೆಯನ್ನು ಈ ತಂಡದ ಪರವಾಗಿ ನಾನು ಇಡ್ತಾ ಇದ್ದೇನೆ. ಇದು ಮೊದಲ ಪ್ರದರ್ಶನ. ಮುಂದೆ ಹೆಚ್ಚು ಹೆಚ್ಚಿನ ಪ್ರದರ್ಶನಗಳಾಗಬೇಕು. ಇಂತಹ
ಬೇರೆ ಬೇರೆ ಕಥಾನಕಗಳು ಮತ್ತು ಅದು ಬರೀ ನಾಟಕ ಮಾತ್ರ ಅಲ್ಲ, ತುಳು ನಾಡಿಗೆ ಸಂಬಂಧಪಟ್ಟ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ಕೆಲಸಗಳನ್ನು ಉತ್ಸಾಹಿಗಳೆಲ್ಲ ಸೇರಿಕೊಂಡು ಮಾಡ್ತಾ ಇದ್ದಾರೆ.